ಕಂಬಳ ಕ್ಷೇತ್ರಕ್ಕಾಗಿ ಅವಿರತವಾಗಿ ಶ್ರಮಿಸಿದ ಹಿರಿಯರಾದ ಗುಣಪಾಲ ಕಡಂಬ ಅವರಿಗೆ ಮಂಗಳೂರು ಕಂಬಳಕೂಟದಲ್ಲಿ ಅವಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುಚ್ಚೂರು ಲೋಕೇಶ್ ಶೆಟ್ಟಿ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡುವ ಮೂಲಕ ಪ್ರಕರಣ ಕೊನೆಗೂ ಸುಖಾಂತ್ಯಗೊಂಡಿದೆ. ಶನಿವಾರದಂದು ಕಾರ್ಕಳದ ಮಿಯಾರು ಜೋಡುಕರೆ ಕಂಬಳದ ವೇದಿಕೆಯಲ್ಲಿ ಮಾತನಾಡಿದ ಲೋಕೇಶ್ ಶೆಟ್ಟಿ, ತಿಳಿದೋ ತಿಳಿಯದೆಯೋ ನನ್ನಿಂದ ತಪ್ಪಾಗಿರಬಹುದು. ಗುಣಪಾಲ ಕಡಂಬರ ಮನಸ್ಸಿಗೆ ಬೇಸರವಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ. ಅವರು ನನ್ನ ಮಾರ್ಗದರ್ಶಕರಾಗಿ ಪ್ರೀತಿ ತೋರಿಸಿದವರು. ಅವರಿಗೂ ಹಾಗೂ ಕಂಬಳ ಸಮಿತಿಯ ದೇವಿಪ್ರಸಾದ್ ಶೆಟ್ಟಿ ಅವರಲ್ಲಿ ನಾನು ಕ್ಷಮೆ ಯಾಚನೆ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಒಟ್ಟಾಗಿ ಸಾಗೋಣ ಎಂದರು. ಗುಣಪಾಲ ಕಡಂಬ ಅವರಿಗೆ ಆದ ಅವಮಾನವನ್ನ ಖಂಡಿಸಿ ಮೂಡುಬಿದ್ರೆಯಲ್ಲಿ ಹರ್ಷವರ್ಧನ ಪಡಿವಾಳ್ ಅವರ ನೇತೃತ್ವದಲ್ಲಿ ಕಡಂಬ ಅಭಿಮಾನಿಗಳು ಸಭೆ ಸೇರಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕ್ಷಮೆ ಯಾಚನೆಯೊಂದಿಗೆ ಕಂಬಳ ಕ್ಷೇತ್ರದಲ್ಲಿ ಉಂಟಾಗಿದ್ದ ವಿವಾದ ಅಂತ್ಯಗೊಂಡಿದೆ. ಕರೀನಾ ಕುಡ್ಲದ ಕಂಬಳೋಡು ದಾದನ ಒಂಜಿ ದುರ್ಘಟನೆ ನಡತಲೆ ಒಂದು ಸಾಕ್ಷ್ಯವಾದ ಪನ್ಪುಂಡ ತೆರಿಯಂದ ಏನಡ ತಪ್ಪಾದುಪ್ಪು ಗುಣಪಾಲ್ ಕಡಂಬೆರ ಈರ್ನ ಮನಸ್ಸಿಗೆ ಬೇಜಾರಿತ್ತಂಡ ಒಂದೇನು ಈ ವಿಷಾದವನ್ನು ವ್ಯಕ್ತಪಡಿಸೋದಿಲ್ಲ. ಈರು ಎನ್ನ ಮಾರ್ಗದರ್ಶಕರಾದ ಏನನ್ನು ಒಂದೇ ವರ್ಷ ಅಂಡಲ ಬಾರಿ ಮೋಕೆ ಮಾಲ್ತದೆ ಎನ್ನೊಟ್ಟಿಗಿತ್ತಾರೆ ಪ್ರತಿಯೊಂದು ವಿಷಯಡ್ಲ ಯಾನ ಇರ್ನ ಪಿರವಡೆತ್ತಿನ ದಾದನ ಇನಿ ಆಂಡೆ ನಮ್ಮ ಉಲಯದ ಕಮ್ಯುನಿನಲ್ ಗ್ಯಾಪ್ ಅನ್ಪೇರು ನಮ್ಮ ಅಂಚಿನ ಆದು ಪೋತುಂಡು ನೆಕ್ಕಿ ಇರ್ನ ಇಂಕಿ ಕ್ಷಮೆ ಒಪ್ಪಡೆ ನೆಟ್ಟು ಯಾನು ಕ್ಷಮೆಕ್ಕೆ ನೆಟ್ಟು ಎಲ್ಲಿ ಆತಜಿ ಕುಟುಂಬ ಕಡ್ಬೇರಿ ಇರ್ನ ಆಶೀರ್ವಾದ ನನ್ನಲ್ಲ ಇಂಕುಪ್ಪಡು ಈ ಮೀಯಾರ ಪೊರ್ಲು ನಡಪಡೆ ಈ ವೇದಿಕೆಗೆ ನಾನು ಒಂದಿಸ ಒಂದು ಎನ್ನರಡ್ಡು ಪಾತ್ರ ಅಂಚನೆ ಎನ್ನ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರು ದೇವಿಪ್ರಸಾದ್ ಶೆಟ್ಟರನ್ನು ಕ್ಷಮೆಕೆಯೊಂದು ನನ್ನ ದುಂಬುದ ದಿನಟ್ಟು ಇಚ್ಚಿನ ಓವುಲ ಐತಗರ ಘಟನೆಗಳು ನಡಪಂದೆ ಯಾನಿ ಸಮಿತಿಡು ನಿಷ್ಠೆಡು ಶ್ರದ್ಧೆಡು ಬೇಲೆ ಮಲ್ಪೆ ಎಂದು ಎನ್ನ ಪಾತ್ರವನ್ನು ಪನ್ನೊಂದೇನು ಮುಗಿತೊಂದಿಲ್ಲ. ಜೈ ಕಂಬಳ ನಮ್ಮ ಕಂಬಳ.